ನಾನು ಮೊದಲಿಂದಲೂ ಆ್ಯಕ್ಟಿವೇ ಇದ್ದೀನಿ. ಸ್ಪೈಸಿ ನ್ಯೂಸ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಸರಿ ನಾನು ಕೊಡಲಿಕ್ಕೆ ನಾನು ಭಾಳ ಆಘಾತಕ್ಕೆ ಒಳಪಟ್ಟೆ. ಯಾಕಂದರೆ ನನ್ನ ಆಸೆ ಇತ್ತು ಮೊದಲನೇ ಬಾರಿ ಸಿಗ್ಬೋದೇನೋ ಅಂತ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಸ್ಮಾರ್ಟ್ ಸಿಟಿ ಸಿಗಲಿಕ್ಕೆ ಹೆಚ್ಚಿನ ಒಂದು ಕೊಡುಗೆ ಅದು ನನಗೆ. ಸ್ಮಾರ್ಟ್ ಸಿಟಿಯಿಂದ 10% 20% ಮಾತ್ರ ಆಗೋದು. ನೀವು ಬಂದ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಸ್ಮಾರ್ಟ್ ಸಿಟಿ ಸಂಸ್ಥೆ ಯಾಕೆ ಬೇಕು? 2,500ಕ್ಕೆ 25,000 ಕೋಟಿದ್ದು ಕೆಲಸ ಆಗಬೇಕು. ನಾನು ಶಾಸಕನಾದೆಂದೆನಿಸಿ ನಾನು ಕದ್ರಿ ಮಾರ್ಕೆಟ್ ಅವರು ಮಾಡಿದ್ರು ಅಂತ ನಾನು ಪೆಂಡಿಂಗ್ ಹಿಡಿದು ನ್ಯಾಯನ. ಒಳ್ಳೆಯದಾಗಿ ಮಾಡಿದ್ದನ್ನೆಲ್ಲ ಇವರು ನಾನು ಮಾಡಿದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಈಗ ಇವರು ಮಾಡಿದ್ರಲ್ಲ, ಮೊನ್ನೆ ಒಂದು ಮಳೆ ಬಂತು, ಕಾರ್ ಸ್ಟ್ರೀಟ್ನಲ್ಲಿ ಜಲಾವೃತವಾಯ್ತಲ್ಲ, ಯಾರು ಕಾರಣರು? ನಾನು ನಿರಂತರವಾಗಿ ಒಂದು ದಿವಸ ರಜೆ ತೆಗೆಯೋದಕ್ಕೆ ಕೆಲಸ ಮಾಡಿದ್ದೇನೆ. ಆದರೆ ನನಗೆ ಯಾಕೆ ಜನ ಕೈ ಬಿಟ್ಟರು ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ, ಲೋಬೋ ಅವರ ದಿನಚರಿ ಹೇಗಿದೆ ಈಗ? ನನ್ನ ದಿನಚರಿ ಸ್ವಲ್ಪ ವಿಶೇಷವಾಗಿದೆ. ನಾನು ಪ್ರತಿ ದಿವಸ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ. 4 ಗಂಟೆಗೆ ಎದ್ದರೆ ನಂದು ಮೊದಲಿನಿಂದಲೂ 4:15 5:45 ನಾನು ಯೋಗಾಸನವನ್ನು ಮಾಡ್ತೇನೆ. ಅದು ನಾನು 1977ರಿಂದ ಕಲಿತುಕೊಂಡು ಬಂದಿರುವಂಥದ್ದೊಂದು ಕಲೆ ಮತ್ತು ನಿರಂತರವಾಗಿ ಮಾಡಿಕೊಂಡು ಬರ್ತಾಯಿದ್ದೇನೆ. ಅದು 1 ಗಂಟೆ 1.25 ಗಂಟೆ. ಅದರ ನಂತರ ನಾನು ಬೆಳಿಗ್ಗೆ ನಾನು ಪೂಜೆಗೆ ಹೋಗ್ತೀನಿ, ವಾಕಿಗೆ ಹೋಗ್ತೀನಿ, ದಿನಪತ್ರಿಕೆ ಓದಿ 8:30 ಗಂಟೆಗೆ 8:45 ಒಳಗಡೆ ಜನರಿಗೆ ಸಿಗುವಂಥಕ್ಕೆ ನಾನು ಸಮಯ ಕೊಟ್ಬಿಡ್ತೀನಿ. ಅದರ ನಂತರ ನಂದು ನಿರಂತರವಾಗಿ ಸಾರ್ವಜನಿಕರಿಗೆ ಭೇಟಿ ಕಾರ್ಯಕ್ರಮಗಳು, ಅದು ಸಂಜೆ 8-9 ಗಂಟೆವರೆಗೆ ಆಗ್ತದೆ. ಹೆಚ್ಚು ಕಡಿಮೆ 10-10:15 10:15 ಒಳಗೆ ನಾನು ನಿದ್ರೆಗೆ ಜಾರಿ ಬಿಡ್ತೇನೆ. ಈ ಬಾರಿ ವಿಧಾನಸಭಾ ಎಲೆಕ್ಷನ್ಗೆ ಯಾವ ಕ್ಷೇತ್ರದಿಂದ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿದ್ದೀರಾ, ಮತ್ತು ಯಾಕೆ? ಮಂಗಳೂರು ದಕ್ಷಿಣದಲ್ಲೇ ನಾನು ಮೊದಲು ಶಾಸಕನಾಗಿದ್ದೆ. ಆದ್ದರಿಂದ ಈ ಸಾರಿ ಕಳೆದ ಸಾರಿ ಸಹ ನಾನು ಇಲ್ಲಿಂದಲೇ ಸ್ಪರ್ಧೆ ಮಾಡಿದ್ದೆ. ಈ ಸಾರಿಯೂ ಕೂಡ ನಾನು ಇದೇ ನನ್ನದು ಸ್ವಕ್ಷೇತ್ರ, ಇಲ್ಲೇ ನಾನು ಸ್ಪರ್ಧೆಗೆ ಅರ್ಜಿ ಹಾಕಿದ್ದೇನೆ. ಮಂಗಳೂರು ದಕ್ಷಿಣದಲ್ಲಿ ಲೋಬೋ ಅವರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನಾನು ಮೊದಲಿಂದಲೂ ಆ್ಯಕ್ಟಿವೇ ಇದ್ದೀನಿ, ಇಲ್ಲ ಅಂತ ಇಲ್ಲ. ಆದರೆ ನಾನು ಹೆಚ್ಚು ಪ್ರಚಾರ ಮಾಡೋದಿಲ್ಲ. ಯಾಕೆಂದರೆ ಅನಾವಶ್ಯಕ ಪ್ರಚಾರಕ್ಕೆ ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಒಂದು. ಎರಡನೇದ್ದು, ಸಾರ್ವಜನಿಕದಲ್ಲಿ ಮಾಧ್ಯಮಗಳಲ್ಲಿ ಇನ್ನೊಬ್ಬರಿಗೆ ಟೀಕೆ ಮಾಡಿದರೆ ಆಗ ಜಾಸ್ತಿ ಪ್ರಚಾರ ಬಂದುಬಿಡ್ತದೆ. ಅಂಥ ಟೀಕೆಗೂ ನಾನು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಯಾರದ್ದು ವೈಯಕ್ತಿಕವಾಗಿ ಟೀಕೆ ಮಾಡೋದಾಗಲಿ ಅಥವಾ ಅದು ಯಾಕೆಂದರೆ ಒಬ್ಬರೊಬ್ಬರು ಬೇಸರ ತರುವಂಥ ವಿಚಾರ, ಅಂಥಕ್ಕೆ ಕೈ ಹಾಕೋದಿಲ್ಲ. ಆದ್ದರಿಂದ ಸ್ಪೈಸಿ ನ್ಯೂಸ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಸರಿ ನಾನು ಕೊಡಲಿಕ್ಕೆ ವಿಫಲನಾಗಿಂದೆ ಹೇಳ್ಬೋದು. ನೀವು ಅರ್ಜಿ ಹಾಕಿರುವ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಕೂಡ ಜಾಸ್ತಿ ಇದ್ದಾರೆ. ಈ ಮೊದಲು ಅಭ್ಯರ್ಥಿಗಳೇ ಇಲ್ಲದಂತಹ ಕ್ಷೇತ್ರ, ಅಂದರೆ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕಲಿಕ್ಕೆ ಸುಮ್ಮನೆ ಬಂದು ನೋಡ್ತಿದ್ದಂಥ ಕ್ಷೇತ್ರ. ಈಗ ಸ್ಪರ್ಧೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಿದೆಯಾ? ಇಲ್ಲ, ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಯಾಕೆಂದರೆ ಆಕಾಂಕ್ಷಿಗಳು ಅಂದರೆ ಹಾಗೆಲ್ಲ ಕೆಲವು ಸರ್ತಿ ಏನಾಗ್ತದೆ, ಅರ್ಜಿ ಹಾಕಿಬಿಟ್ಟು ನಾನು ಒಂದು ಟವಲ್ ಹಾಕಿಬಿಡ್ತೀನಿ ಅಂತ ಭಾವನೆಗಳು ತುಂಬ ಇದೆ. ಯಾಕೆಂದರೆ ಟವಲ್ ಹಾಕಿಬಿಟ್ರೆ ಇವತ್ತು ಅಲ್ಲಿ ಸೀಟ್ ಸಿಗದಿದ್ದರೆ ಮತ್ತೆ ಆದರೂ ನನಗೆ ಸೀಟ್ ಸಿಗ್ಬೋದಾ ಅಂತ. ಯಾಕೆಂದರೆ ನಾವಂತೂ ಕಾಯಂ ಅಲ್ಲಲ್ಲ ಯಾವಾಗಲೂ. ಹಾಗೆ ಹಲವಾರು ಮಂದಿಗೆ ಆಸೆ ಇರ್ತದೆ. ಮತ್ತು ಇನ್ನೊಂದು ಏನೆಂದರೆ, ನನಗೆ ಅನಿಸುವ ಪ್ರಕಾರ ನಾನು ಕಳೆದ 2 ಸಾರಿ ನೋಡಿ 24-25 ವರ್ಷಗಳವರೆಗೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಇರಲಿಲ್ಲ. 2013ರಿಂದ 18ರವರೆಗೆ 13ರಲ್ಲಿ ನಾನು ಸ್ಪರ್ಧೆ ಮಾಡಿ ಕಾಂಗ್ರೆಸ್ಸನ್ನು 24 ವರ್ಷಗಳ ನಂತರ ಮಂಗಳೂರಿಗೆ ಕಾಂಗ್ರೆಸ್ ಸ್ಥಾನ ತಂದೆ. ನಿರಂತರವಾಗಿ ಕೆಲಸ ಮಾಡಿದ್ದೀನಿ. ಕಳೆದ ಬಾರಿ ಯಾವುದೋ ಕಾರಣಕ್ಕೆ ಏನೋ ಸಮಸ್ಯೆಗೆ ಅದು ಸೋತೆ ಆಗಿರ್ಬೋದು. ಆದರೆ ನಾನು ಆ ಕ್ಷೇತ್ರವನ್ನು ಚೆನ್ನಾಗಿ ಬೆಳೆಸಿದ್ದೀನಿ. ಆದ್ದರಿಂದ ಎಲ್ಲರಿಗೂ ಒಂದು ಆಸೆ,
ಈ ಕ್ಷೇತ್ರ ಚೆನ್ನಾಗಿದೆ ಅಂತ. ಅದಕ್ಕೆ ನಾನು ಖಂಡಿತ ಹೇಳ್ತೇನೆ, ತಕ್ಕ ಮಟ್ಟಿಗೆ ನನ್ನ ಕಾಂಟ್ರಿಬ್ಯೂಷನ್ ಇದೆ. ನಿಮ್ಮ ಪ್ರಕಾರ ಮಂಗಳೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆಯಾ? ಈ ಹಿಂದೆ ಶಾಸಕರಾದ ನಿಮ್ಮ ಕನಸು ಏನಿತ್ತು, ಈಗ ಏನಾಗ್ತಿದೆ? ಮೊದಲನೇ ಬಾರಿಗೆ ನಮಗೆ ಸ್ಮಾರ್ಟ್ ಸಿಟಿ ಸಿಕ್ಕಿರಲಿಲ್ಲ. ನಾನು ಭಾಳ ಆಘಾತಕ್ಕೆ ಒಳಪಟ್ಟೆ. ಯಾಕಂದರೆ ನನ್ನ ಆಸೆ ಇತ್ತು ಮೊದಲನೇ ಬಾರಿ ಸಿಗ್ಬೋದೇನೋ ಅಂತ. ನಂತರ ನಾನು ಎರಡನೇ ಬಾರಿಗೆ ನಾನು ಬೇರೆಯವ್ರಿಗೆ ಯಾಕೆ ಸಿಕ್ಕಿತು ಅಂತ ನಾನು ಅದನ್ನು ಅಧ್ಯಯನ ಮಾಡಿದೆ. ಮುಖ್ಯವಾಗಿ ದಾವಣಗೆರೆ, ಕೊಚ್ಚಿನ್, ಭೋಪಾಲ್ ಇದೆಲ್ಲ ಮೊದಲನೇ ಸುತ್ತಿನಲ್ಲಿ ಸಿಕ್ಕಿದರುವಂಥ ಸ್ಮಾರ್ಟ್ ಸಿಟಿಗಳು. ಅಧ್ಯಯನ ಮಾಡಿದಾಗ ಅವರೇನು ಮಾಡಿದ್ದಾರೆ ಅಂದರೆ, ಅಲ್ಲಿ ಪ್ರತಿಯೊಂದು ನಗರದಲ್ಲೂ ಒಂದು ಅದರದ್ದೇ ಆದ ವೈಶಿಷ್ಟ್ಯ ಇತ್ತು. ದಾವಣಗೆರೆಗೆ ಮಂಡಕ್ಕಿ ಮಾಡುವಂಥ ಒಂದು ವೈಶಿಷ್ಟ್ಯ ಇತ್ತು. ನಿಮ್ಮ ಮೈಸೂರಿಗೆ ಇಟ್ಸ್ ಎ ಹೆರಿಟೇಜ್ ಸಿಟಿ, ಭೋಪಾಲಿಗೂ ಹೆರಿಟೇಜ್ ಸಿಟಿ, ದೆನ್ ಕೊಚ್ಚಿನಿಗೆ ಬಂದರು, ಮೀನುಗಾರಿಕೆ ಇತ್ಯಾದಿ. ಆಗ ನನಗೆ ಅನಿಸಿತು ನಾವೊಂದು ವೈಶಿಷ್ಟ್ಯತೆಯನ್ನು ಕೊಡಬೇಕು ಅಂತ. ಮಂಗಳೂರಿಗೆ ನಾನು ವೈಶಿಷ್ಟ್ಯತೆಯನ್ನು ಕೊಡಲಿಕ್ಕೆ ನಾನು ನಮ್ಮ ಸಲಹೆಗಾರರಿಗೆ, ಬಾಂಬೆಯ ಸಲಹೆಗಾರರಿದ್ದರು, ಅವ್ರಿಗೆ ಹೇಳಿದೆ, ನೀವು ನಿಮ್ಮದೆಲ್ಲ ಬಿಟ್ಬಿಡಿ, ಮೀನುಗಾರಿಕೆ ಮತ್ತು ಬಂದರು, ಹಳೆ ಬಂದರು, ಇದು ಎರಡನ್ನು ಮುಂದೆ ಇಟ್ಟು ನೀವು ಸ್ಮಾರ್ಟ್ ಸಿಟಿಗೆ ಯೋಜನೆ ತರಿಸಿ. ಅವರಿಗೆ ರೂಪರೇಷೆಗಳನ್ನು ನಾನು ಕೊಟ್ಟೆ, ಯಾವ ರೀತಿ ಸ್ಮಾರ್ಟ್ ಸಿಟಿಗೆ, ಅದರಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಇದು ಮೀನುಗಾರಿಕೆ ನನಗೆ ಅನಿಸ್ತಾ ಪ್ರಕಾರ ಮಂಗಳೂರು ಒಂದು ಮೀನುಗಾರಿಕೆಯ ಧಕ್ಕೆಯಿಂದ ನೇರವಾಗಿ ಹಾಗೂ ಪರೋಕ್ಷವಾಗಿ 2 ಲಕ್ಷ ಕೆಲಸಗಳು ದೊರಕ್ತಾಯಿದೆ. ಮೀನು ಹಿಡಿಯೋದ್ರಿಂದ ಮಾರಾಟವಾಗುವವರೆಗೆ. ಮೂಡಿಗೆರೆಯಲ್ಲಿ ಚಿಕ್ಕಮಗಳೂರು ಮೀನು ಮಾರಾಟ ಮಾಡೋದಾದರೆ ಆ ಮೀನು ಮಂಗಳೂರಿನಿಂದ ಹೋಗೋದು, ಅಲ್ಲಿ ಅವನಿಗೆ ಎಂಪ್ಲಾಯ್ಮೆಂಟ್ ಆಯಿತು, ಮಾರಾಟ ಮಾಡುವವನಿಗೆ, ಸೈಕಲ್ನಲ್ಲಿ ಹೋಗುವವನಿಗೆ. ಹೀಗೆ ನಾವು ಅಧ್ಯಯನ ಮಾಡಿದಾಗ ನನಗೆ ಅನಿಸಿತು ಒಂದೇ ಒಂದು, ಅಂದರೆ ಇದು ಭಾಳ ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು. ಹಾಗೆಯೇ ಹಳೆ ಬಂದರು ನಮ್ಮ ಮೌರಿಷಿಯಸ್ಗೆ, ನಮ್ಮ ಲಕ್ಷದ್ವೀಪಕ್ಕೆ, ಇಲ್ಲಿಗೆಲ್ಲ ನಮ್ಮ ನೌಕಾಯಾನ ದುಬೈಗೆ, ಕೊಲ್ಲಿ ರಾಷ್ಟ್ರಗಳು ಮಂಗಳೂರಿನಿಂದ ಹೋಗ್ತಾಯಿತ್ತು. ಸೊ ಇದನ್ನೆಲ್ಲ ನಾವು ಹಾಕಿ ಸ್ಮಾರ್ಟ್ ಸಿಟಿಗೆ ಮಾಡಿದ್ರೆ ನಮಗೆ ಸಿಕ್ಕಿದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಸ್ಮಾರ್ಟ್ ಸಿಟಿ ಸಿಗಲಿಕ್ಕೆ ಹೆಚ್ಚಿನ ಒಂದು ಕೊಡುಗೆ ಅದು ನನ್ನದು, ನನ್ನ ಅವಧಿಯಲ್ಲಿ ಮಂಜೂರಾಯಿತು. ಆದರೆ ಅದು ಆದ್ಯತೆ ಇತ್ತು ಮೀನುಗಾರಿಕೆಗೆ ಮತ್ತು ಬಂದರಿಗೆ. ಆದರೆ ಇವತ್ತು ಅನುಷ್ಠಾನ ಆಗುವಾಗ ಅದಕ್ಕೆ ಎರಡಕ್ಕೆ ಆಗ್ತಾಯಿಲ್ಲ. ಎಲ್ಲೋ ನಗರದಲ್ಲಿ ನಾನು ರೋಡು ಮತ್ತು ಫುಟ್ಪಾತ್ ಮಾಡೋದಕ್ಕೆ ನಾನೇನು ಎಗೇನ್ಸ್ಟ್ ಅಲ್ಲ, ನಾನಿರುವಾಗಲೂ ಬೇಕಾದಷ್ಟು ರೋಡು ಫುಟ್ಪಾತ್ ಎಲ್ಲ ಮಾಡಿದೆ. ಆದರೆ ನಾನು ಹೇಳೋದು, ವಿಶೇಷ ಯೋಜನೆಗಳು ಯಾವುದಾದ್ರೂ ಬರುವುದುಂಟಲ್ಲ, ಅದು ಅಪರೂಪಕ್ಕೆ ಬರುವುದು, ಅದನ್ನು ಆ ಉದ್ದೇಶಕ್ಕೆ ಸಫಲವಾಗಬೇಕು. ಮಹಾನಗರಗಳ ಪಾಲಿಕೆ ಜನರಿಂದ ತೆರಿಗೆಯನ್ನು ವಸೂಲು ಮಾಡಿದಾಗ ಆ ಹಣದಿಂದ ಸಾಮಾನ್ಯವಾಗಿ ಮಾಡುವಂಥ ಕೆಲಸಗಳಿಗೆ ವಿಶೇಷ ಯೋಜನೆಯನ್ನು ಉಪಯೋಗ ಮಾಡಬಾರದು. ಅದು ನನ್ನದು ಭಿನ್ನವಾದ ನೀತಿ. ಇಲ್ಲಿ ರಸ್ತೆ, ಫುಟ್ಪಾತ್ ಮಹಾನಗರ ಪಾಲಿಕೆ ಅವರ ಸ್ವಂತ ಇದರಲ್ಲಿ ಮಾಡ್ಬೋದಲ್ಲ. ಆದ್ದರಿಂದ ಈ ಯೋಜನೆ ಮೂಲ ಉದ್ದೇಶದಲ್ಲಿ ವಿಫಲವಾಗಿದೆ. ಇಲ್ಲಿ IT ಬರಬೇಕಿತ್ತು, ಟೂರಿಸಮ್ ಬರಬೇಕಿತ್ತು, ಮೀನುಗಾರಿಕೆ ಇಂಪ್ರೂವ್ಮೆಂಟ್ ಆಗಬೇಕಿತ್ತು, ಎಕ್ಸ್ಪೋರ್ಟ್ಸ್ಗಳು ಆಗಬೇಕಾಗಿತ್ತು, ಅಥವಾ ಬಂದರು ಇಬ್ಬರು, ಇದಕ್ಕೆಲ್ಲ ಪೂರಕವಾಗಿ ಕೆಲಸಗಳು, ಉದ್ಯೋಗಗಳು ಸೃಷ್ಟಿ ಆಗಬೇಕಿತ್ತು. ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಿತ್ತು. ಸ್ಮಾರ್ಟ್ ಸಿಟಿ ಯೋಜನೆ ಒಂದೇ ಪೂರ್ಣವಲ್ಲ, ಅದು ಇಟ್ಸ್ ಎ ಸೀಡ್ ಮನಿ. ಸ್ಮಾರ್ಟ್ ಸಿಟಿ 2,500 ಯೋಜನೆ ಥಿಂಕಿಂಗ್ ಆ ರೀತಿ. 2,500 ಸ್ಮಾರ್ಟ್ ಸಿಟಿಯಲ್ಲಿ ಬಂದರೆ ನಾವೊಂದು ಟೂರಿಸಮ್ಗೆ ಒಂದು ಯೋಜನೆ ಮಾಡಬೇಕು ಅಂತ ಅನಿಸೋಣ. ನನ್ನ ಮನಸ್ಸಿನಲ್ಲಿತ್ತು, ನೇತ್ರಾವತಿಯಿಂದ ಬ್ರಿಡ್ಜ್ನಿಂದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಕನೆಕ್ಟಿವಿಟಿ ಆನ್ ದ ರಿವರ್ ಸೈಡ್, ನೇತ್ರಾವತಿ ಬ್ರಿಡ್ಜಿಂದ ಕಣ್ಣೂರು ಮಸೀದಿವರೆಗೆ ರಿವರ್ ಸೈಡ್, ಆಗ ಟೂರಿಸಮ್ ಡೆವಲಪ್ ಆಗ್ತದೆ, ಸಿಟಿ ಇಂಪ್ರೂವ್ ಆಗ್ತದೆ. ಇದಕ್ಕೆ ಒಂದೊಂದಕ್ಕೆ ಈ ಒಂದು ಯೋಜನೆಗೆ 3,500 ಕೋಟಿ, ಇನ್ನೊಂದಕ್ಕೆ 1,500 ಕೋಟಿ. ಅದು ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿಯಿಂದ 10%, 20% ಮಾತ್ರ ಆಗೋದು. ಉಳಿದದ್ದನ್ನು ಸ್ಮಾರ್ಟ್ ಸಿಟಿ ಏನು ಆ ಸಂಸ್ಥೆ ಕ್ರಿಯೇಟ್ ಮಾಡಿದೆಲ್ಲ, ಅವರು ಬೇರೆ ಕೇಂದ್ರ ಸರ್ಕಾರದ ಸಾಗರ್ ಮಾಲನ ಬೇರೆ ಯಾವುದೇ ಯೋಜನೆಯನ್ನು ಅದಕ್ಕೆ ಡೌಟೇಲ್ ಮಾಡಬೇಕು. ಮತ್ತು
ಬೇರೆ ಯಾವುದಾದ್ರೂ ಅನುದಾನಗಳು ವರ್ಲ್ಡ್ ಬ್ಯಾಂಕಾ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅದನ್ನೆಲ್ಲ ತೆಕ್ಕೊಂಡು ಆ ಯೋಜನೆಗಳನ್ನು ಅದನ್ನು ಪೂರೈಕೆ ಮಾಡಿ ಇಕನಾಮಿಕಲಿ ವಯಬಲ್ ಪ್ರಾಜೆಕ್ಟ್ಗಳನ್ನು ಮಾಡಬೇಕು. ಇದು ಸ್ಮಾರ್ಟ್ ಸಿಟಿಯ ಯೋಜನೆ. ನೀವು ಬಂದ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಸ್ಮಾರ್ಟ್ ಸಿಟಿ ಸಂಸ್ಥೆ ಯಾಕೆ ಬೇಕು? ನಾನು ಒಬ್ಬ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಯಾರು ಮಾಡಲಿಕ್ಕೆ ಆಗೋಲ್ವಾ? ದ ಥಿಂಕಿಂಗ್ ಡಿಫ್ರೆಂಟ್ ಇರಬೇಕು. 2,500ಕ್ಕೆ 25,000 ಕೋಟಿದ್ದು ಕೆಲಸ ಆಗಬೇಕು. ಅದನ್ನು ಮಾಡುವುದು ಅದರಲ್ಲಿ ಸಂಪೂರ್ಣ ವಿಫಲವಾಯಿತು. ಈ ಯೋಜನೆಯನ್ನು ಅದ್ವಾತದ ಯೂಸ್ ಮಾಡ್ತಾ ಇದ್ದಾರೆ ಬೇಕಾದಲ್ಲಿ. ಆದರೆ ಮಂಗಳೂರಿಗೆ ನಷ್ಟ. ಇನ್ನು ಬರ್ತದ ಅಂತ ಯೋಜನೆ ಬರೋಲ್ಲ. ಮಂಗಳೂರಿಗೆ ನಷ್ಟ, ಮಂಗಳೂರಿನ ಜನತೆಗೆ ನಷ್ಟ. ಇದಕ್ಕೆ ಹೇಳೋದು ದೂರದೃಷ್ಟಿ ಇಲ್ಲ ಅಂತ. ಅಲ್ಲಿ ಹಾಕ್ತಾ ಇಲ್ಲ, ದುಂದು ವೆಚ್ಚ ಆಗಿದೆ. ನಾನು ಪುನಃ ಹೇಳ್ತಾ ಇದ್ದೀನಿ, ರೋಡು ಫುಟ್ಪಾತ್ ಮಾಡೋದು ನಾನೇನು ಗೆಸ್ಟ್ ಅಲ್ಲ. ಆದರೆ ಅದು ಮಹಾನಗರ ಪಾಲಿಕೆಯ ಸಾಮಾನ್ಯ ಕೆಲಸಗಳು. ನೀವು ಕೊಟ್ಟ ತೆರಿಗೆಯಿಂದ ಮಾಡ್ಬೋದು, ಇಷ್ಟು ತೆರಿಗೆ ವಸೂಲಾಗ್ತದೆ, ಅದರಿಂದ ಮಾಡ್ಬೋದು. ಇದಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಬೇಕಾಗಿಲ್ಲ ಅಂತ ಇಲ್ಲಿ ನನ್ನದು ವ್ಯತ್ಯಾಸ. ನಿಮ್ಮ ಬಹುನಿರೀಕ್ಷಿತ ಕದ್ರಿ ಪಾರ್ಕ್ ಫೌಂಟೇನ್ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ. ಈಗ ನಿಮ್ಮ ಕಾಲದಲ್ಲಿ ಊರ ಮಾರ್ಕೆಟ್ ಹಾಳು ಕೊಂಪೆ ಆಗ್ತಾ ಇದೆ. ಈಗ ನಿಮ್ಮ ಕಾಲದಲ್ಲಿ ಆದ ಎಲ್ಲ ಕೆಲಸಗಳು ಮೂಲೆ ಗುಂಪಾಗ್ತಿದೆ. ಕಾರಣ ಏನಿದು? ರಾಜಕೀಯ ವೈರತ್ವನ? ಸ್ವಾಮಿ, ಇದೇ ನನಗೆ ಬೇಸರ ಬರೋದು. ರಾಜಕೀಯವನ್ನು ಅಭಿವೃದ್ಧಿಯಲ್ಲಿ ಮಿಸ್ಯೂಸ್ ಮಾಡಬಾರ್ದು. ಈಗ ಏನಾಗಿದೆ, ಲೋಬರವರು ಮಾಡಿದ್ದಾರೆ. ಅದು ಮ್ಯೂಸಿಕಲ್ ಫೌಂಟನ್ ಮೈಸೂರಿನಲ್ಲಿ ಬಿಟ್ಟರೆ ಮಂಗಳೂರಿನಲ್ಲಿ ಇರೋದು. ಮತ್ತು ಬಿಜಾಪುರದಲ್ಲಿ ಅಲ್ಲಿಯ ಆಲ್ಮಟ್ಟಿ ಇದರಲ್ಲಿ ಮತ್ತೆ ಮಾಡಿದರು. ಅಂಥ ಒಂದು ಯೋಜನೆಯನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದಾಗ ನಾನು ಅವರನ್ನು ಕೇಳಿಕೊಂಡು ಸುಮಾರು 6-7 ಕೋಟಿ ಅನುದಾನ ತರಿಸಿ ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಮುಖಾಂತರ ಅದನ್ನು ಅನುಷ್ಠಾನಗೊಳಿಸಿದೆ. ಮಾಜಿ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದರು. ಎಷ್ಟೋ ಮಕ್ಕಳು ಬಂದರು, ನೋಡ್ತಿದ್ರು, ಆನಂದ ಪಡ್ತಿದ್ರು. ಅದು ಇನ್ನೂ ಅಭಿವೃದ್ಧಿ ಮಾಡಬೇಕಿತ್ತು ಹೊರತು ಅದಕ್ಕೆ ಬೀಗ ಹಾಕಿ ಇಟ್ಟು ಹಾಳು ಮಾಡೋದಲ್ಲ. ಇವರದ್ದು ಸ್ವಂತ. ನಾನು ಕೇಳ್ತೀನಿ, ಯಾರೂ ಆಗಲಿ ರಾಜಕಾರಣಿಯ ವ್ಯಕ್ತಿಗಳು ಯಾರು ಅಧಿಕಾರದಲ್ಲಿದ್ದಾರೆ ಅವರ ಸ್ವಂತ ಮನೆಯಿಂದ ಖರ್ಚು ಮಾಡಿದರೆ ಅವರ ತಂದೆ ತೀರಿ ಹೋದರೆ ಮಗ ಬೀಗ ಹಾಕಿ ಇಡ್ತಾನ? ಇಲ್ಲಲ್ಲ, ಅದು ಮುಂದುವರಿಸ್ತಾ ಇದೆ. ಆ ರೀತಿಯ ಒಂದು ಸಾರ್ವಜನಿಕ ಹಣವನ್ನು ನಾವು ನಮ್ಮ ರಾಜಕೀಯ ಉದ್ದೇಶಗಳಿಗೆ ಈ ರೀತಿ ದುರುಪಯೋಗ ಮಾಡೋದು ತಪ್ಪು. ಇದರಿಂದ ತಪ್ಪಾಗಿದೆ. ಇದಲ್ಲದೆ ನಾವು ಉರುವ ಮಾರ್ಕೆಟ್ ಮಾಡಿದೆವು. ಅದರ ಮೊದಲು ಆ ಜನರಿಗೆ ಸರಿಯಾಗಿ ಒಂದು ಕೂತ್ಕೊಂಡು ಮೀನು ವ್ಯಾಪಾರ ಮಾಡಲಿಕ್ಕೆ ಮಾರುಕಟ್ಟೆ ಇರಲಿಲ್ಲ. ಅದನ್ನು ನಾನು ಈ ಪಕ್ಕದ ಜಾಗವನ್ನೆಲ್ಲ ತೆಗೆದು ಮಾಡಿ ಒಳ್ಳೆಯ ಸುವ್ಯವಸ್ಥೆಯಾಗಿ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟೆ. ಇಲ್ಲಿ ಮಾರುಕಟ್ಟೆ ನಿರ್ಮಿಸಿದೆ. 5 ವರ್ಷ ಬೇಕಾಯಿತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಇವರಿಗೆ. ಅಂದರೆ ಸಾರ್ವಜನಿಕ ದುಡ್ಡಿಗೆ ಯಾರು ಕೇಳುವವರು ಇಲ್ವಾ? ಇವರು ಇಂಥವ್ರು ಯಾಕೆ ರಾಜಕೀಯ ಧುರೀಣರು ಆಗಬೇಕು? ಏನು ಸಾಧನೆ ಮಾಡ್ತಾರೆ? ಇವರು ಮಾಡಿರುವಂಥ ಸಾಧನೆಗಳು ಏನು? ಕದ್ರಿ ಪಾರ್ಕಿಗೆ ಮಂಜೂರಾತಿ ಪಡ್ಕೊಂಡು ತಂದವನು ನಾನು. ಕಂಕನಡಿ ಮಾರುಕಟ್ಟೆಗೆ ಮಂಜೂರಾತಿ ತಂದವನು ನಾನು. ಇವರೀಗ ಅದನ್ನು ಮಾಡ್ತಾ ಇರ್ಬೋದು. ನನ್ನ ದುರದೃಷ್ಟ, ನನಗೆ ಅನುಷ್ಠಾನ ಸಿಗಲಿಲ್ಲ. ಮಂಜೂರಾತಿಗಳನ್ನು ಮಾಡಿದ್ದನ್ನು ಉದ್ಘಾಟನೆ ಮಾಡಲಿಕ್ಕೆ ಇವರಿಗೆ ಕೆಪಾಸಿಟಿ ಇಲ್ಲ. ಹಾಗಾದರೆ ನಾಳೆ ನಾನು ಶಾಸಕನಾದೆಂದೆನಿಸಿ ನಾನು ಕದ್ರಿ ಮಾರುಕಟ್ಟೆ ಅವರು ಮಾಡಿದರು ಅಂತ ನಾನು ಪೆಂಡಿಂಗ್ ಹಿಡಿದು ನ್ಯಾಯನ? ಇದು ಸಾರ್ವಜನಿಕರ ದುಡ್ಡಿಗೆ ಜನಪ್ರತಿನಿಧಿಗಳು ಯಾವಾಗಲೂ ಅಕೌಂಟೇಬಲ್. ಅದಕ್ಕೆ ನಾವು ಹೇಳ್ತೀವಿ ಯಾವಾಗಲೂ ಅಲ್ಲಿ ವಿಧಾನಸೌಧದ ಮೇಲೆ ಹಾಕಿದ್ದಾರೆ ಇದು ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ನಾವು ಕೆಲಸಕ್ಕೆ ಸೇರುವಾಗಲೂ ನಮಗೂ ಅದೇ ಕೆಲಸಿದ್ರು. ಪ್ರತಿಯೊಂದು ಹಣವನ್ನು ನೀವು ಖರ್ಚು ಮಾಡುವಾಗ ನಿಮ್ಮ ಸ್ವಂತ ಹಣ ಅಂತ ಎನಿಸಿ 10 ಮಂದಿಯ ಕಣ್ಣೀರು ಇರ್ತದೆ ಅದರಲ್ಲಿ. ಅದು ಕೊನೆಯವರೆಗೆ ಪಾಲಿಸಿಕೊಂಡು ಬಂದಿದ್ದೀವಿ. ಅದಕ್ಕೆ ಅಷ್ಟು ಕೋಟಿ ಹಾಕಿದರೆ ಅದು ಸಾರ್ವಜನಿಕರ ದುಡ್ಡು, ಕಣ್ಣೀರಿನ ದುಡ್ಡು, ಅದು ಕಷ್ಟದಿಂದ ಕೊಟ್ಟಿರುವಂಥ ತೆರಿಗೆ. ಈ ರೀತಿ ಪೋಲ್ ಮಾಡೋದು ಸರಿಯಲ್ಲ. ಈಗ ಸಣ್ಣ ಮಳೆಗೂ ಕೂಡ ಮಂಗಳೂರು ಜಲಾವೃತವಾಗ್ತಾ ಇದೆ. ಈಗಿನ ಶಾಸಕರು ಹೇಳೋದು ನೀವೇ ಕಾರಣ ಅಂತ. ಕೃತಕ ನೆರೆಗೆ ನೀವು ಕಾರಣ, ಹೌದಾ? ಸ್ವಾಮಿ, ಮಾಡಿದ್ದಕ್ಕೆ ಆಗಿಲ್ಲ. ಒಳ್ಳೆಯದಾಗಿ ಮಾಡಿದ್ದನ್ನೆಲ್ಲ ನಾನು ಮಾಡಿದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಈಗ ಇವರು ಮಾಡಿದ್ರಲ್ಲ. ಮೊನ್ನೆ ಒಂದು ಮಳೆ ಬಂತು, ಕಾರ್ ಸ್ಟ್ರೀಟ್ನಲ್ಲಿ ಜಲಾವೃತವಾಯ್ತಲ್ಲ. ಯಾರು ಕಾರಣರು?
ಅಲ್ಲಿ ಪಂಪೆಲ್ನಲ್ಲಿ ಜಲಾವೃತ ಆಯ್ತಲ್ಲ, ಇವರ ಪಂಪೆಲ್ ನಿರ್ಮಾಣವಾಗಿ ಅಲ್ಲಿ ಮೇಲ್ಸೇತುವೆ ಜಲಾವೃತ ಆಗ್ತೈತಲ್ಲ, ಯಾರನ್ನ ಕಾರಣರು ನೋಡಿ. ಯಾರು ರಾಜಕೀಯ ವ್ಯಕ್ತಿಗಳು, ನಾನು ಹೇಳ್ತೀನಿ, ನಾನು ಇವರಿಗೆ ಕಾರಣ ಅಂತ ಹೇಳೋದಿಲ್ಲ, ಮಂಗಳೂರಿನ ಶಾಸಕ ಅವ್ರಿಗೂ ಕಾರಣ ಅಂತ ಹೇಳೋದಿಲ್ಲ. ತಾಂತ್ರಿಕವಾಗಿ ಯಾರು ನಿರ್ವಹಿಸ್ತಾರ ಅವ್ರದ್ದು ಡಿಫೆಕ್ಟ್, ಅದಕ್ಕೆ ಪರಿಹಾರ ಹುಡುಕಬೇಕು. ಎಲ್ಲಿ ನೀರು ನಿಂತಿದೆ, ನಾನಿರುವಂಥ ಇಲ್ಲಿ ಕೊಟ್ಟಾರದಲ್ಲಿ ನೀರು ನಿಲ್ತದಲ್ಲ, ಇವರು ಇದು ಮಾಡುವಾಗ ಅದಕ್ಕೆ ನಾನು ಕಾರಣನಾ? ಅಥವಾ ಅಲ್ಲಿ ಜ್ಯೋತಿ ಹತ್ರ ನೀರು ನಿಂತಾಗ ಅದಕ್ಕೆ ನಾನು ಕಾರಣನಾ? ನಾವು ಒಂದು ಉದ್ದೇಶದಿಂದ ಮಾಡ್ತೀವಿ. ಕಾರ್ ಸ್ಟ್ರೀಟ್ನಲ್ಲಿ ಇವತ್ತು ನೀರು ಶಾಸಕರೇ ಕಾರಣ ಇದಕ್ಕೆ ಅಂತ ಹೇಳಲಿಕ್ಕಾಗುತ್ತಾ? ಮಾಡ್ತಾರಾ? ಬೈತಾರಲ್ಲ ಅವರು ಜನರ. ಅಥವಾ ನದಿಯಲ್ಲಿ ಪ್ರವಾಹ ಬಂದರೆ ಅದಕ್ಕೂ ಶಾಸಕರು ಇಂದಿನ ಕಾರಣನ? ಇದು ತಲೆ ಇಲ್ಲದ ಕೆಲಸಕ್ಕೆ ಬಾರದ ಮಾತುಗಳು. ಇದು ಮಾಡಲಿಕ್ಕೆ ಆಗದಿದ್ದಕ್ಕೆ ಇದು ಬೇರೆಯವರ ಮೇಲೆ ಹಾಕೋದು. ಇದಕ್ಕೆಲ್ಲ ನಾನು ತಲೆಗೂ ಹಾಕೋಲ್ಲ, ಅವರ ಅವಿವೇಕಿತನ ಅಂತ ಹೇಳ್ತೀನಿ. ನೀವು ಪಾಲಿಕೆಯಲ್ಲಿ ಅಧಿಕಾರಿ ಆಗಿದ್ದವರು ಕೋಟಿ ಹಣ ಖರ್ಚು ಮಾಡಿ ಕಾಂಕ್ರೀಟ್ ರೋಡ್ ಹಾಕ್ಸಿದ್ರು, ಈಗ ಇದನ್ನು ಅಗಿತಾ ಇದ್ದಾರೆ. ಇದು ಯಾವ ಲಾಜಿಕ್? ನೋಡಿ, ನನ್ನ ಲೆಕ್ಕದಲ್ಲಿ ನಾನು ಸುಮಾರು ಸಾರಿ ಇಲ್ಲಿ ಅಗಿಯುವಾಗ ನೋಡಿದ್ದೀನಿ. ನಾನು ಮಾತಾಡಲಿಲ್ಲ, ಸಮಯ ಬಂದ ಅಗಿಯುವಾಗ ನೋಡಿದ್ದೀನಿ. ಕಾಂಕ್ರೀಟ್ ರಸ್ತೆಯೇ ಅಗಿಬೇಕೆಂದು ಇರಲಿಲ್ಲ, ಮನಸ್ಸು ಮಾಡಿದರೆ. ಸೈಡ್ನಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತ್ನ ಅಡಿಯಲ್ಲಿ ಚರಂಡಿ ಇದೆ. ಚರಂಡಿಯನ್ನು ಅಗಿಲಿ ಅಲ್ಲ, ಅದರ ಅಡಿಯಲ್ಲಿ 2 ಫೀಟ್ ಅಡಿಯಲ್ಲಿ ಹಾಕಿ ಮತ್ತು ಕಾಂಕ್ರೀಟ್ ಹಾಕಲಿ ಅಂದರೆ ಅದು ಕಷ್ಟ ಕೆಲಸ. ಇದು ಕಾಂಕ್ರೀಟ್ ಹೊಡೆಯೋರಿಗೂ ದುಡ್ಡು, ಹಾಕುವವ್ರಿಗೂ ದುಡ್ಡ. ದೂರದೃಷ್ಟಿ ಇಲ್ಲ ಅಂತ ಅಲ್ಲಿ ಹೇಳೋದು ನಾನು. ಯಾಕೆ ಚರಂಡಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ? ಕಾಂಕ್ರೀಟ್ ರಸ್ತೆಯಲ್ಲಿ ಯಾಕೆ ಹಾಕಬೇಕು? ಕೆಲವು ಕಡೆಯಲ್ಲಿ ಪರಿಸ್ಥಿತಿ ಇಷ್ಟು, ಆದರೆ ಸರ್ವೇ ಸಾಮಾನ್ಯವಾಗಿ ಅಗಿದು ಹಾಕೋದು ನಾನು ಮೊನ್ನೆ ನೋಡ್ತೀನಿ. ಆಯಿತು, ನಾನೇ ಮಾಡೋದ್ರಿಂದ ಮೊನ್ನೆ ನೋಡ್ತೀನಿ, ಲೇಡಿ ಹಿಲ್ನಿಂದ ಉರ್ವ ಸ್ಟೋರಿಗೆ ಹೋಗೋದು ಅಗೀತಾ ಇದ್ದಾರೆ ರಸ್ತೆ ಮಧ್ಯದಲ್ಲಿ. ಸೈಡ್ನಲ್ಲಿ ನೋಡ್ತೀನಿ ಫುಟ್ಪಾತ್ ಇದೆ, ಫುಟ್ಪಾತ್ ಅಡಿಯಲ್ಲಿ ಚರಂಡಿ ಇದೆ. ಓಪನ್ ಮಾಡಿ ಅಲ್ಲ, ಓಪನ್ ಮಾಡಿ ಚರಂಡಿ ಅಡಿಯಲ್ಲಿ ಹಾಕಿ ಮತ್ತು ಆ ಫುಟ್ಪಾತನ್ನು ಪುನರ್ ನಿರ್ಮಾಣ ಮಾಡಿ. ಅಷ್ಟು ಮಾಡಲಿಕ್ಕೆ ಇವರಿಗೆ ಆಗೋಲ್ವಾ? ಯಾರು ಮಾಡಿದ ತಲೆ ಇಲ್ಲದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತೀನಿ. ನೋಡಿ, ನಿಮಗೆ ನಾನು ಈ ರೋಡನ್ನು ಮಾಡಿದೆ, SSನವರ ಮುಂದೆ ಮಾಡುವಂಥ ರೋಡು. ಅಲ್ಲಿ ಒಂದು ವಾಟರ್ ಸಪ್ಲೈ ಲೈನ್ ಬರಲಿಕ್ಕಿತ್ತು. ನಾನು ಆಗಲೇ ದೂರದೃಷ್ಟಿ ಇಟ್ಕೊಂಡು ಒಂದು ಬದಿಯಲ್ಲಿ ಕಾಂಕ್ರೀಟ್ ಹಾಕಿಲ್ಲ, ನಾನು ಇಂಟರ್ಲಾಕನ್ನು ಹಾಕಿಸಿಬಿಟ್ಟೆ. ಹೇಳಿದೆ ನಮ್ಮ ಎಂಜಿನಿಯರ್ಸ್ಗೆ, ನೀವು ಇಂಟರ್ಲಾಕನ್ನು ಹಾಕಿ ಮುಂದೆ ಅದು ಬರುವಾಗ ತೆಗಿಬೇಕಾಗ್ಬೋದು ಅಂತ. ಒಳ್ಳೆದಾಯ್ತಲ್ಲ, ಮೊನ್ನೆ ಇಂಟರ್ಲಾಕ್ ತೆಗೆದ್ರು, ಮತ್ತು ಅದರ ಮೇಲೆ ಪುನಃ ಇವರು ಮತ್ತೆ ಅದರ ಮೇಲೆ ಕಾಂಕ್ರೀಟ್ ಅದು ವಿಚಾರ ಬೇರೆ ಹಾಕಿದರು. ನನಗೆ ಎಲ್ಲೇ ಅನಿಸಿದ್ದನ್ನು ಮಾಡಿಸಿದ್ದೀನಿ. ಆ ರೀತಿಯ ಒಂದು ಚಿಂತನೆಯನ್ನು ಮಾಡಬೇಕು. ನೋಡಿ, ಯಾವಾಗಲೂ ತಾವು ನೋಡಿರ್ಬೋದು, ನಮ್ಮ ಕರಾವಳಿ ಸರ್ಕಲ್ ಇದೆ, ಅಲ್ಲಿ ಯಾವಾಗಲೂ ಪೈಪ್ಲೈನ್ ಬಸ್ಟ್ ಆಗೋದು. ನಾನಿರುವ ಕಾಂಕ್ರೀಟ್ ಮಾಡಿಲ್ಲ ಅಲ್ಲಿಗೆ. ನಾನು ಹೇಳಿದೆ ಬೇಡ, ಈ ಒಂದು ಜಂಕ್ಷನನ್ನು ಬಿಟ್ಬಿಡಿ, ಯಾವಾಗಲೂ ಬಸ್ಟ್ ಆಗ್ತದೆ. ಎಲ್ಲಿ ಸಾಧ್ಯತೆ ಮಾಡಿದ್ದೀವಿ ನೋಡಿ. ಎಲ್ಲ ಸಮಸ್ಯೆಗಳಿಗೆ ನನ್ನ ಹತ್ರ ಬಂದಿದ್ದರು, KEDFC ಅವರು ಬಂದಿದ್ದರು. ಸರ್, ಈ ರೀತಿ ಕಾಂಕ್ರೀಟ್ ಅಗಿಯುವಂಥ ಇದಿದೆ, ಏನು ತಮ್ಮ ಅಭಿಪ್ರಾಯ? ನಾನು ಹಾಗೆ ಹೇಳಿದೆ, ಬೇಡ್ರಿ, ಕಾಗಿಯೋಕ್ಕೆ ಹೋಗಬೇಡಿ, ಜಲಶ್ರೀ ಏನಿದ್ರು ಕೂಡ ಫುಟ್ಪಾತ್ನಲ್ಲಿ ಹಾಕಲಿಕ್ಕೆ ನೋಡಿ ಅಂತ. ಕಾಂಟ್ರಾಕ್ಟರ್ಸ್ನವರಿಗೆ ಒತ್ತಡ ಹಾಕಿದರೆ ಮಾತ್ರ ಆ ರೀತಿ ಮಾಡ್ತಾರೆ, ಇಲ್ಲಾಂದರೆ ಸುಲಭ ಏನು, ಒಂದು ಕಡೆಯಲ್ಲಿ ಕಟ್ ಮಾಡೋದಕ್ಕೂ ದುಡ್ಡು, ಹಾಕೋದಕ್ಕೂ ದುಡ್ಡು. ಇದಕ್ಕೆ ಹೇಳೋದು, ನಾಯಕರುಗಳಿಗೆ ದೂರದೃಷ್ಟಿ ಇರಬೇಕು. ಸೋತ ನಂತರ ಸೈಲೆಂಟ್ ಆಗುವ ಕಾಂಗ್ರೆಸ್ ನಾಯಕರು ಚುನಾವಣೆ ಬಂದಾಗ ಮಾತ್ರ ಆಕ್ಟಿವ್ ಆಗ್ತಾರೆ ಅಂತ ಹೇಳೋ ಆರೋಪ ಇದೆ. ನೀವು ಅದೇ ಸಾಲಿಗೆ ಸೇರ್ತೀರಾ? ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಕೆಲಸ ಸರ್ತಿ ಶಾಕ್ ಆಗ್ತದೆ, ಕೆಲಸ ಶಾಕ್ ಆಗೋದು ಮಾತ್ರ ಅಲ್ಲ, ಬೇಸರ ಕೂಡ ಆಗ್ತದೆ. ನೋಡಿ, ನಾನು ಹೇಳ್ತೇನೆ, 2013ರಿಂದ 2018ರವರೆಗೆ ನಾನು ಶಾಸಕನಾಗಿದ್ದಾಗ, ಅದರ ಹಿಂದೆ ಅಧಿಕಾರಿಗಳೇ ಆಗಿದ್ದಾಗೆ, ನಾನು ಹಿಂದೆ ಅಧಿಕಾರಿ ಆಗಿದ್ದಾಗ ಭಾನುವಾರ ಅಟ್ಲೀಸ್ಟ್ ಒಂದು ನಾನು ರಜೆ ತೆಕ್ಕೊಳ್ತಿದ್ದೆ, ನನ್ನ ಕುಟುಂಬದ ಜೊತೆಯಲ್ಲಿ ಇರಬೇಕು ಅಂತ. ಆದರೆ ಶಾಸಕನಾಗಿದ್ದಾಗ 2 ದಿವಸ ನಾನು ಆಸ್ಪತ್ರೆಯಲ್ಲಿದ್ದೆ, ಹುಷಾರಿಲ್ಲದೆ. ಅದು ಬಿಟ್ಟರೆ ಒಂದೇ ಒಂದು ರಜೆ ನಾನು ತೆಕ್ಕೊಂಡಿಲ್ಲ, ಒಂದೇ ಒಂದು ಪ್ರವಾಸ ಹೋಗ್ಲಿಕ್ಕಾಗಿಲ್ಲ, ಅಥವಾ ಎಲ್ಲಿಗೂ ಹೋಗಿಲ್ಲ. ಭಾನುವಾರಗಳಂತೂ ಮ್ಯಾಕ್ಸಿಮಮ್. ನನಗೆ ಸೋತಾಗ ಅನಿಸಿತು,
5 ವರ್ಷ ನಾನು ನಿರಂತರವಾಗಿ ಒಂದು ದಿವಸ ರಜೆ ತೆಗೆದಕ್ಕೆ ಕೆಲಸ ಮಾಡಿದ್ದೇನೆ. ಆದರೆ ನನಗೆ ಯಾಕೆ ಜನ ಕೈ ಬಿಟ್ಟರು ಅಂತ ಅದು ಶಾಕ್. ಅದು ನಾನು ನೀವು ನಿಮ್ಮ ಹಾಗೆಯೇ ಒಬ್ಬ ಮನುಷ್ಯ ಅಲ್ವಾ, ನನಗೂ ಅನ್ನಿಸ್ತದೆ. ಯಾವಾಗ ನಾನು ನಂಬಿದ ಜನ ನನಗೆ ಕೈ ಬಿಟ್ಟರು ಅಂತ ಅನ್ನಿಸುವಾಗ, ಅದು ಕೂಡ ನಿರಂತರವಾಗಿ ಕೆಲಸ ಮಾಡಿದಾಗ, ಆಗ ನಾನು ಸ್ವಲ್ಪ ಕುಸ್ಕಿದೆ, ಇಲ್ಲ ಅಂತಿಲ್ಲ. ಮತ್ತೆ ಅನಿಸಿತು ನನಗೆ, ಎಲ್ಲ ಇದು ಸರಿಯಾಗೋದಿಲ್ಲ, ನೋಡೋಣ ಪುನಃ ಒಂದು ಸರಿ. ಏನೋ ನನ್ನ ಕೆಲವು ಕನಸುಗಳಿವೆ ಮಂಗಳೂರು ನಗರಕ್ಕೆ, ಅದನ್ನು ಪೂರ್ಣಗೊಳಿಸಬೇಕಾದ್ರೆ ಪುನಃ ಒಂದು ಸರಿ ನಾನು ನೋಡಬೇಕು, ಪ್ರಯತ್ನ ಮಾಡಬೇಕು. ಜನರಿಗೆ ಮನಸ್ಸಿದ್ದರೆ ಶಾಸಕನಾಗಿ ಆ ಕನಸುಗಳನ್ನು ಪೂರೈಸ್ತೀನಿ, ಎಲ್ಲದೇ ಸುಮ್ಮನೆ ಇರ್ತೀನಿ. ಈಗ ಕಾಂಗ್ರೆಸ್ನ ಭದ್ರಕೋಟೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಈಗ BJP ಆಗಲಿಕ್ಕೆ ಕಾರಣ ಏನು? ನೋಡಿ, ನಮ್ಮ ಊರಿನಲ್ಲಿ ತಾವು ನೋಡಿರ್ಬೋದು, ನಮ್ಮ ಊರಿನಲ್ಲಿದ್ದಷ್ಟು ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಈ ಉಭಯ ಜಿಲ್ಲೆಯಲ್ಲಿ ಇದ್ದಷ್ಟು ಬೇರೆ ಯಾವ ಜಿಲ್ಲೆಯಲ್ಲೂ ಅಷ್ಟೊಂದು ಇದ್ದಾವೆ. ಆದರೆ ಅಂಥ ಫೇಮಸ್ ಇದು ಯಾವುದಿಲ್ಲ, ಇಲ್ಲ. ಅದರ ಅರ್ಥ ಏನು? ನಮ್ಮ ಕರಾವಳಿಯ ಜನ ಧಾರ್ಮಿಕವಾಗಿ ಸ್ವಲ್ಪ ಸೆನ್ಸಿಟಿವ್, ಅಂದರೆ ಅವರಿಗೆ ದೈವ ಭಕ್ತರು. ನಮ್ಮಲ್ಲಿ ಇಲ್ಲಿ ಕೋಲಗಳಿವೆ, ನೇಮಗಳಿವೆ, ಆರಾಧನಾ ಜಾತ್ರೆಗಳಿವೆ, ಬೇಕಾದಷ್ಟು ಕಂಟಿನ್ಯೂಸ್. ಮಳೆ ನಿಂತ ತಕ್ಷಣ ಮಳೆ ಬರುವವರೆಗೆ ಅದೇ ನಡೀತದೆ. ಅಂದರೆ ಅಷ್ಟು ಧಾರ್ಮಿಕವಾಗಿ ನಮ್ಮ ಜನರು ಸೆನ್ಸಿಟಿವ್ ಆಗಿದ್ದಾರೆ. ಅಂಥ ಪ್ರದೇಶದಲ್ಲಿ ಪ್ಲೇಸ್ನಲ್ಲಿ ಒಂದು ರಾಜಕೀಯ ಪಕ್ಷ ಧರ್ಮವನ್ನೇ ಮುಂದಿಟ್ಟು ಸಮಾಜವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರೆ ಆಗೋದು ಈ ರೀತಿ. ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮದ ಜನರನ್ನು ಸಮಾನವಾಗಿ ನೋಡುವಂಥ ಪಕ್ಷ, ಅದೊಂದು ಸೆಕ್ಯುಲರ್ ಪಕ್ಷ, ಜಾತ್ಯತೀತ ಪಕ್ಷ. ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆ ಮಾಡುವುದು, ಸಾಮಾಜಿಕ ನ್ಯಾಯ ಕೊಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ತಾವು ನೋಡಿರ್ಬೋದು, ವಿವಿಧ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡ, ಎಲ್ಲವೂ ಕೂಡ ಆರಂಭದಲ್ಲಿ ದೇಶದ ಸ್ವಾತಂತ್ರ್ಯ ಸಿಗುವಾಗ ಹೀಗಿತ್ತು, ಈಗ ಯಾವ ಸ್ಥಿತಿಗೆ ಬಂದಿದ್ದಾರೆ, ಯಾವ ಮಟ್ಟಕ್ಕೆ ಮೇಲೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಿಂಹ ಪಾಲು ಇದೆ. ಹಾಗಿರುವಾಗ ಒಂದು ಪಕ್ಷ ಬರೀ ಧರ್ಮವನ್ನು ಮುಂದೆ ಇಟ್ಟು ಸಮಾಜವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರೆ, ಧರ್ಮದ ಜನರನ್ನು ಒಬ್ಬರ ಮೇಲೆ ಕಟ್ಟಲಿಕ್ಕೆ ನೋಡಿದರೆ ಮತ್ತೇನಾಗ್ತದೆ? ಜನರಿಗೆ ಅರ್ಥವಾಗುವವರೆಗೆ ಈ ಸಮಸ್ಯೆ ಇರ್ತದೆ. ಅವರು ಅರ್ಥ ಮಾಡಿದಾಗ ಸರಿ ಹೋಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಹಂತದ ನಾಯಕರುಗಳನ್ನು ಹಿರಿಯ ನಾಯಕರು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳುವ ಆರೋಪ. ಅದು ಸರಿಯಲ್ಲ. ನಾಯಕತ್ವ ಎನ್ನುವುದು ಅದು ಬೆಳೆಯುವುದು, ಅದಕ್ಕೆ ಮನ್ನಣೆ ಕೊಟ್ಟು ಬರಲೇಬೇಕು ಅಂತಲೇ ಅಲ್ಲ. ಅದು ಇಲ್ಲಿ ಸಹ 2ನೇ ಹಂತದ ನಾಯಕರು ಇದ್ದಾರೆ, ಬೇರೆ ಪಕ್ಷದಲ್ಲೂ ಇದ್ದಾರೆ. ಆ ಒಂದು ಆಪಾದನೆ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ನಿಮ್ಮ ಮೇಲೆ ಓಲೈಕೆ ರಾಜಕಾರಣದ ಆರೋಪ ಇದೆ, ಅಂದರೆ ನೀವು ಕ್ರೈಸ್ತರ ಪರವಾಗಿ ಮಾತ್ರ ಲೋಪ ಹೋಗಿದ್ದಾರೆ. ನೋಡಿ ಸ್ವಾಮಿ, ನಾನು 5 ವರ್ಷ ಶಾಸಕನಾಗಿದ್ದಾಗ ನಾನು ಇಡೀ ಎಲ್ಲರಿಗೂ ಸಮಾನ ದೃಷ್ಟಿಯಲ್ಲಿ ನೋಡಿದ್ದೇನೆ. ನನ್ನ ಮೇಲೆ ಅಪವಾದ ಮಾಡಬೇಕಾದ್ರೆ, ಕ್ರೈಸ್ತನಾದರೆ ಅವನು ಕ್ರೈಸ್ತನಿಗೆ ಮಾತ್ರ ಮಾಡ್ತಾನೆ, ಮುಸ್ಲಿಮ್ ಆದರೆ ಅವನು ಮುಸ್ಲಿಮ್ಗೆ ಮಾತ್ರ ಮಾಡ್ತಾನೆ. ಇದು ಯಾತಕ್ಕೋಸ್ಕರ? ಅದಕ್ಕೆ ಹೇಳುವುದು, ನಾನು ಸಮಾಜವನ್ನು ಒಡೆದು ಆಳುವಂಥ ನೀತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವುದು. ಯಾರು ಇದನ್ನು ನಮ್ಮ ಪಕ್ಷದವರು ಹೇಳೋದಿಲ್ಲ, ನಮ್ಮ ಪ್ರತಿಪಕ್ಷದವರು ಹೇಳಲಿಕ್ಕೆ ಪ್ರಯತ್ನ ಮಾಡೋದು. ಇದಕ್ಕೆಲ್ಲ ನಾವು ಕಿವಿ ಕೊಡಲಿಕ್ಕೂ ಆಗೋದಿಲ್ಲ. ಇದನ್ನೆಲ್ಲ ಅನಿಸಿದರೆ ನಾವು ರಾಜಕೀಯದಲ್ಲಿ ಇರಲಿಕ್ಕೂ ಇಲ್ಲ. ನಿಮ್ಮ ಕಳೆದ ಬಾರಿಯ ನಿಮ್ಮ ಸೋಲಿಗೆ ನಿಮ್ಮ ಧರ್ಮದೊಳಗಿನ 2 ಬಣಗಳು ಕಾರಣ? ಖಂಡಿತ ಇಲ್ಲ. ಇದೇ ಹೇಳುವುದಲ್ಲ, ಒಟ್ಟಾರೆ ಇದನ್ನು ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವಂಥ ನೀತಿಯನ್ನು ಪ್ರಯತ್ನ ಮಾಡೋದು. ಈ ಆಪಾದನೆಗೆ ನಾನು ಸೊಪ್ಪು ಹಾಕೋದಿಲ್ಲ. ಹಾಗಾದರೆ ಕಳೆದ ಬಾರಿಯ ಸೋಲಿಗೆ ಕಾರಣ ಏನು? ನಾನು ಹೇಳಿದ್ದಲ್ಲ, ಇದರಲ್ಲಿ ಒಂದು ಜಾತಿಯ ಮೇಲೆ ಹೋಗಿತ್ತು. ಅದನ್ನು ಧರ್ಮದ ಮೇಲೆ, ಒಂದು ಧರ್ಮವನ್ನು ಎತ್ತಿ ಕಟ್ಟಿದರು. ಇಲ್ಲಿ ಬಂದದ್ದೇ ಧರ್ಮ ರಾಜಕೀಯ. ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ದಾರೆ, ಅವನು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಆ ರೀತಿಯ ಒಂದು ತಪ್ಪು ಭಾವನೆಗಳನ್ನು ಜನ ಈಗ ಅರ್ಥ ಮಾಡಿಕೊಂಡಿದ್ದಾರೆ. ನೋಡಿ, ಧರ್ಮ ಖಾಸಗಿ,
ಧರ್ಮ ಇರುವುದು ಎಲ್ಲರಿಗೂ ಒಂದೇ. ಎಷ್ಟು ದೇವರಿದ್ದಾರೆ ಸ್ವಾಮಿ? ಏನು ಸ್ವರ್ಗದಲ್ಲಿ ಎಲ್ಲ ದೇವರುಗಳು ಹೊಡೆದಾಡ್ತಾರ? ಇಲ್ಲಿ ಜನ ಮಾತ್ರ ಅಲ್ವಾ ದೇವರು? ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ನಾನು ಗರ್ಭಗುಡಿಯಲ್ಲಿ ನಿಂತ್ಕೊಳ್ತೀನಿ ಮುಂದೆ, ನಾನು ಆರಾಧನೆ ಮಾಡೋದು ನಾನು ನಂಬಿರುವಂಥ ದೇವರು, ನೀವು ಆರಾಧನೆ ಮಾಡೋದು ನೀವು ಆದರೆ ದೇವರು ಒಂದೇ ಅಲ್ವಾ? ಬೇರೆ ಬೇರೆ ದೇವರು ಇರಲಿಕ್ಕೆ ಆಗುತ್ತಾ? ಮಹಾತ್ಮ ಗಾಂಧಿ ಅವರು ಅದಕ್ಕೆ ಅಲ್ಲ ಅವರ ಪ್ರಾರ್ಥನೆಯಲ್ಲಿ ಎಲ್ಲ ಧರ್ಮದವರನ್ನು ಸೇರಿಸಿ ಪ್ರಾರ್ಥನೆ ಮಾಡಿದರು. ಮತ್ತು ಯಾವಾಗ ನಾವು ರಾಜಕಾರಣಿಗಳು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ನೀವು ಈ ಬಾರಿ ಅಭ್ಯರ್ಥಿ ಆದರೆ ನಿಮ್ಮ ಸ್ಟ್ರಾಟಜಿ ಏನು? ನನ್ನ ಸ್ಟ್ರಾಟಜಿ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡು, ಎಲ್ಲರನ್ನೂ ಪ್ರೀತಿಸುವುದು, ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನೋಡೋದು, ಯಾರನ್ನೂ ಕೂಡ ಧರ್ಮದ ಆಧಾರದಲ್ಲಿ ಅಳೆಯುವುದಿಲ್ಲ. ಧರ್ಮ ಖಾಸಗಿ. ಈಗ ಲೋಬೋ ಅವರು ಒಬ್ಬ ಒಳ್ಳೆಯ ಅಧಿಕಾರಿ ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ, ಆದರೆ ಒಳ್ಳೆಯ ರಾಜಕಾರಣಿ ಅಲ್ಲ ಅಂತ ಹೇಳಿ. ನೋಡಿ ಸ್ವಾಮಿ, ನಾನು 35 ವರ್ಷ ಅಧಿಕಾರಿಯಾಗಿದ್ದೆ. ಹುಟ್ಟುಗುಣ ಬೆಟ್ಟ ಹತ್ತಿದರು ಬಿಡೋದು ಅಂತ ಒಂದು ಗಾದೆ ಇದೆ ಹಿರಿಯರು. 35 ವರ್ಷ ನಾನು ಒಂದು ಡಿಸಿಪ್ಲಿನ್ನಲ್ಲಿ ಬಂದರೆ ತಾವು ನೋಡಿರ್ಬೋದು, ಆರ್ಮಿಯಲ್ಲಿ ಕೆಲಸ ನಿರ್ವಹಿಸಿದ ಆರ್ಮಿ ಅಧಿಕಾರಿಗಳು ರಿಟೈರ್ ಆಗಿ ಮತ್ತೆ ಬಂದು ನೆಲೆಯನ್ನು ಮಾಡ್ತಾರೆ. ಅವರ ಜೀವನ ಶೈಲಿ ಹೇಗಿರ್ತದೆ? ಅದೇ ಡಿಸಿಪ್ಲಿನ್ನಲ್ಲಿ ಇರ್ತದೆ. ಅವರು ಬದಲಾವಣೆ ಆಗೋದಿಲ್ಲ ಅವರಿಗೆ ಬದಲಾವಣೆ ಆಗಲಿಕ್ಕೆ. ಅದೇ ರೀತಿ ನನ್ನ ಪಾಡು ಕೂಡ. ನಾನು 35 ವರ್ಷ ಒಂದು ಅಧಿಕಾರಿಯಾಗಿ ಒಂದು ಶಿಸ್ತಿನಲ್ಲಿ ಬಂದಿದ್ದರೆ, ನಾಳೆ ನೀವು ಎಲ್ಲ ದಿವಸಕ್ಕೆ ಒಂದು ತಪ್ಪು ಸುಳ್ಳು ಹೇಳಿ ಇನ್ನೊಬ್ಬನಿಗೆ ಬೈರಿ, ಇನ್ನೊಬ್ಬನನ್ನು ಅಪಪ್ರಚಾರ ಮಾಡಿ ಅಂದರೆ ನನ್ನಿಂದ ಆಗೋದಿಲ್ಲ ಸ್ವಾಮಿ. ಇದ್ದದನ್ನು ಇದ್ದವಾಗಿ ನೇರವಾಗಿ ಹೇಳ್ತೀನಿ. ಈಗ ಹಾಗಾದರೆ ನೀವೀಗ ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ನಿಮ್ಮ ವಿಷನ್ ಏನು ಮಂಗಳೂರಿದು ಅಭಿವೃದ್ಧಿ. ನಮ್ಮ ಯುವಕರು ಯುವತಿಯರು ಕೆಲಸ ಇಲ್ಲದೆ ಮನೆ ಬಿಟ್ಟು ಬೆಂಗಳೂರು, ಹೊರ ದೇಶ, ಮುಂಬೈ ಹೋಗ್ತಾ ಇದೆ. ಇಲ್ಲಿ ಅಭಿವೃದ್ಧಿ ಆಗಬೇಕು. ಬೇಕಷ್ಟು ಅವಕಾಶಗಳಿವೆ. ನಾನು ಶಾಸಕನಾಗಿ ಬಿಡುವಾಗ 3,500 ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಅನುಷ್ಠಾನಕ್ಕೆ ಬಿಟ್ಟು ಹೋದೆ. ಯಾರು ಹೇಳಿ ಇಲ್ಲ ಅಂತ. ನಾನು ಇವತ್ತು ಅದರ ಆದೇಶಗಳನ್ನೆಲ್ಲ ತೋರಿಸ್ತೀನಿ. ನನ್ನ ಅವಧಿಯಲ್ಲಿ ನಾನು ಮಾಡಿಸಿದ ಆದೇಶಗಳು ಅದನ್ನು ಕೇವಲ ಈಗ ಅನುಷ್ಠಾನ ಮಾಡುವಂಥ ಭಾಗ್ಯ ಯಾರಿಗೂ ದೊರಕಿತು, ನನಗೆ ಸಿಗಲಿಲ್ಲ. ನನ್ನ ಉದ್ದೇಶ ಇಷ್ಟೇ, ಮುಂದೆ ಬಂದರೆ ಪುನಃ ಮಂಗಳೂರಿನ ಅಭಿವೃದ್ಧಿ. ನಮ್ಮ ಯುವಕ ಯುವತಿಯರಿಗೆ ಮಂಗಳೂರಿನಲ್ಲಿ ಕೆಲಸದ ಅವಕಾಶಗಳು ಸಿಗಬೇಕು. ಇಲ್ಲಿ ಬಂಡವಾಳ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಯ ಕಾರ್ಯಕ್ರಮ ಮಂಗಳೂರಿಗೆ ಏನು ಬಂತು ಸ್ವಾಮಿ? ಏನು ಮಾಡಿದರು ನಮ್ಮ ಜನಪ್ರತಿನಿಧಿಗಳೆಲ್ಲ? ಏನು ಬಂತು ಮಂಗಳೂರಿಗೆ? ನಮ್ಮಲ್ಲಿ ನಮ್ಮ ಸರ್ವರ್ ಋತು ಬಂದರು ಇದೆ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನಮ್ಮಲ್ಲಿ ರೈಲ್ವೇಸ್ ಇದೆ, ನ್ಯಾಷನಲ್ ಹೈವೇ ಇದೆ. ಏನು ಕೊರತೆ ಇದೆ? ನಮಗೆ ನೀರಿದೆ, ಏನು ಕೊರತೆ ಇದೆ? ಯಾಕೆ ನಮಗೆ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ? ಹಿಂದೆ ಬೆಂಗಳೂರು ಬಿಟ್ಟರೆ ಮಂಗಳೂರು ಅಂತ ಮಾತಾಡ್ತಾಯಿದ್ರು, ನಂಬರ್ 2 ಸಿಟಿ. ಈಗ ಮಂಗಳೂರು ಯಾರು ಮಾತಾಡೋದಿಲ್ಲ. ಯಾಕೆಂದರೆ ಎಲ್ಲ ಮಾರಲ್ ಪೊಲೀಸಿಂಗ್ ಅದು ಇದು ಈ ದುಷ್ಟ ರಾಜಕೀಯದಿಂದ ಎಲ್ಲ ಒಡೆದು ಆಳಿ ಮಾರಲ್ ಪೊಲೀಸಿಂದ ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ಮಾತಾಡಿದರೆ ಹಿಡಿದು ಹೊಡೆಯುತ್ತಂತೆ. ಯಾರು ಕೇಳುವವರಿಲ್ಲ ಇವರಿಗೆ. ಇದರಿಂದ ಇಲ್ಲ ವಾತಾವರಣ ಕೆಟ್ಟಿದೆ. ಈಗ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ, ಮೈಸೂರು ಅಂತ ಹೇಳ್ತಾರೆ. ಹಾಗೆ ನಾವು ಯಾವಾಗ ಅಭಿವೃದ್ಧಿ ಆಗೋದು? ತಾಕತ್ತಿಲ್ಲ ಇವರಿಗೆ. ಎಷ್ಟು ಈಗಿನ ರಾಜಕಾರಣಿಗಳು ಎಷ್ಟು ಯೋಜನೆಗಳು ಮಂಜೂರು ಮಾಡಿದರು, ಫ್ಲೆಕ್ಸ್ ಹಾಕ್ತಾರಲ್ಲ ಇಷ್ಟೆಲ್ಲ ದೊಡ್ಡದು. ನಾನು ತರ್ತೀನಿ ಎಲ್ಲ ವೈಟ್ ಪೇಪರ್ ಹೊರಗೆ ತರ್ತೀನಿ, ನನ್ನ ಪೀರಿಯಡ್ನಲ್ಲಿ ಎಷ್ಟಾಗಿದೆ, ಈಗ ಎಷ್ಟಾಗಿದೆ ಅಂತ. ಆದ್ದರಿಂದ ನನ್ನ ಒಂದೇ ಒಂದು ದೇಹ, ನೆಕ್ಸ್ಟ್ ಶಾಸಕನಾದರೆ ನಿರಂತರವಾಗಿ ಮಂಗಳೂರಿನ ಅಭಿವೃದ್ಧಿ. ಇಲ್ಲಿ ಉದ್ಯೋಗ ಸಿಗಬೇಕು, ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು, ನಮ್ಮ ಯುವಕ ಯುವತಿಯರಿಗೆ ಇಲ್ಲಿ ಕೆಲಸ ಸಿಗಬೇಕು, ನಮ್ಮ ಹಿರಿಯರು ನೆಮ್ಮದಿಯಲ್ಲಿ ಇರಬೇಕು. ಪಾಪ ಅವರ ಮಕ್ಕಳು ಎಲ್ಲ ಮನೆಯಲ್ಲಿ ಬೇಕಾದ್ರೆ ನೋಡಿ, ಹಿರಿ ತಂದೆ ತಾಯಿ ಇಬ್ಬರೇ, ಬೇರೆ ಯಾರಿಲ್ಲ. ಎಲ್ಲ ಫಾರಿನ್ ಅಥವಾ ಬೆಂಗಳೂರು. ಮತ್ತು ಆ ಬೆಂಗಳೂರಿಗೆ ಹೋದ ಮಕ್ಕಳಿಗೆ ಅಂಕುಶ ಇಲ್ಲ, ತಂದೆ ತಾಯಿಗಳಿಲ್ಲ, ಎಲ್ಲಿ ಏನೋ ಯಾವುದೋ ಯಾರು, ಇಂಥ ಪರಿಸ್ಥಿತಿ ನಮ್ಮದು. ಸರ್, ಇಷ್ಟೊತ್ತು ನೀವು ರಾಜಕೀಯವಾಗಿರ್ಬೋದು ಅಥವಾ ವೈಯಕ್ತಿಕವಾದ ವಿಚಾರಗಳನ್ನು ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.